ಕರ್ನಾಟಕದಲ್ಲಿ ಇದೀಗ ಡಬ್ಬಿಂಗ್ ಪರ್ವ. ಡಬ್ಬಿಂಗ್ ಬಗ್ಗೆ ಪರ ವಿರೋಧ ಹೋರಾಟದ ನಡುವೆಯೂ ಹಾಗೊಮ್ಮೆ ಹೀಗೊಮ್ಮೆ ಡಬ್ಬಿಂಗ್ ಚಿತ್ರಗಳು ಬಂದೋಗುತ್ತೆ. ಈ ಮಧ್ಯೆ ತುಳು ಚಿತ್ರವನ್ನು ಕನ್ನಡದಲ್ಲಿ ಡಬ್ ಮಾಡಿ ಅನ್ನೋ ಕೂಗು ಇದೀಗ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಚಿತ್ರ ಯಾವುದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಯಸ್, ಅದೇ ಒನ್ ಅಂಡ್ ಓನ್ಲಿ ಉಮೀಲ್. ರಂಜಿ ಸುವರ್ಣ ನಿರ್ದೇಶನದ ಉಮೀಲ್ ಚಿತ್ರದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿದ್ದು, ಉಮೀಲ್ಗೆ ಕೋಸ್ಟಲ್ ವುಡ್ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗವೇ ಫಿದಾ ಆಗಿದೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಸೇರಿದಂತೆ ಯೂಟ್ಯೂಬ್ ನಲ್ಲಿ ಉಮೀಲ್ಗೆ ಪಾಸಿಟಿವ್ ಆಗಿ ಕಮೆಂಟ್ ಬರ್ತಾ ಇದೆ. ನನಗೆ ಈ ಮೂವಿಯನ್ನು ಕನ್ನಡದಲ್ಲಿ ನೋಡಬೇಕು, ಹಾಗಾಗಿ ದಯವಿಟ್ಟು ಡಬ್ ಮಾಡಿ ಎಂದು ಕುಮಾರ್ ಸನಾತ ಅನ್ನೋರು ಕೇಳಿಕೊಂಡ್ರೆ, ಮತ್ತೆ ಕೆಲವರು ನಮಗೆ ತುಳು ಬರಲ್ಲ, ಕನ್ನಡದಲ್ಲಿ ಡಬ್ ಮಾಡಿದ್ರೆ ನೋಡ್ತೀವಿ ಎಂದು ಕೇಳಿಕೊಂಡಿದ್ದಾರೆ. ಇದು ಒಬ್ಬಿಬ್ಬರ ಕಮೆಂಟ್ ಅಲ್ಲ, ಅಸಂಖ್ಯ ಡಬ್ಬಿಂಗ್ ಮಾಡಿ ಅನ್ನೋ ಕಮೆಂಟ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಈ ಮಧ್ಯೆ ಸಬ್ ಟೈಟಲ್ ನ ಕೂಗು ಕೂಡ ಕೇಳಿ ಬರ್ತಾ ಇದ್ದು, ಕೆಲವರು ದಯವಿಟ್ಟು ಕನ್ನಡದಲ್ಲಿ ಸಬ್ ಟೈಟಲ್ ನೀಡಿ ಅಥವಾ ಕನ್ನಡಕ್ಕೆ ಚಿತ್ರವನ್ನು ಡಬ್ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ನಾನು ತುಳು ಕಲಿತಾ ಇದ್ದು ತುಳು ಮೂವಿ ತುಂಬಾ ಚೆನ್ನಾಗಿದೆ ಎಂದು ಕೆಲವರು ಕೇಳಿಕೊಂಡ್ರೆ, ನಮ್ಮ ಸ್ಟುಡಿಯೋ ಕ್ರಿಯೇಷನ್ಸ್ ಅವರು ಅಬ್ಬಬ್ಬಾ, ನಮ್ಮ ಕರ್ನಾಟಕದಲ್ಲಿ ಹಾಲಿವುಡ್ ರೇಂಜಿಗೆ ಸಿನಿಮಾ ಮಾಡ್ತಾರೆ ಅಂದ್ರೆ ತಮಾಷೆನಾ, ಮೆಚ್ಚಲೇಬೇಕು. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಇಂತಹ ಸಿನಿಮಾ ಬೆಳೆಸಿ, ನಮ್ಮಲ್ಲೂ ಇಂತಹ ಸಿನಿಮಾಗಳನ್ನು ತೆಗೆಯಲು ಪ್ರೋತ್ಸಾಹಿಸಿ. ಆದ್ರೆ ನಮ್ಗೆ ತುಳು ಬರಲ್ಲ, ದಯಮಾಡಿ ಸಿನಿಮಾದಲ್ಲಿ ಕನ್ನಡ ಸಬ್ ಟೈಟಲ್ ಕೊಟ್ಟು ಸಹಕರಿಸಿ ಎಂದು ಕೇಳಿಕೊಂಡ್ರು. ಶೇಷಗಿರಿ ಅನ್ನೋರು ಕನ್ನಡ ಸಬ್ ಟೈಟಲ್ ನೀಡಿ, ಚಿತ್ರವನ್ನು ಡಬ್ ಮಾಡಬೇಡಿ, ಏಕೆಂದ್ರೆ ತುಳು ಒಂದು ಸುಂದರವಾದ ಭಾಷೆ ಮತ್ತು ಎಲ್ಲರೂ ತುಳುವಿನಲ್ಲಿ ಈ ಚಿತ್ರವನ್ನು ನೋಡಿ ಎಂದು ಕಾಮೆಂಟ್ ಮಾಡಿದ್ದಾರೆ. ಇವೆಲ್ಲ ಜಸ್ಟ್ ತುಣುಕುಗಳಷ್ಟೇ. ಇಂತಹ ಅದೆಷ್ಟೋ ಕಾಮೆಂಟ್ಗಳು ಟೀಸರ್ಗೆ ಬರ್ತಾ ಇದ್ದು, ದಿನದಿಂದ ದಿನಕ್ಕೆ ಉಮೀಲ್ ಚಿತ್ರದ ಅಭಿಮಾನಿಗಳು ಹೆಚ್ಚಾಗ್ತಾ ಇದ್ದಾರೆ. ಯಸ್, ಪ್ರಾದೇಶಿಕ ಭಾಷೆಯಲ್ಲಿ ತಯಾರಾದ ಈ ಚಿತ್ರ ಈ ಪರಿ ಹವಾ ಕ್ರಿಯೇಟ್ ಮಾಡಿದೆ ಅಂದ್ರೆ ಇದೇ ನೋಡಿ ಉಮೀಲ್ನ ಗತ್ತು ಮತ್ತು ತಾಕತ್ತು. ಇನ್ನು ಉಮೀಲ್ ಚಿತ್ರವನ್ನು ಕನ್ನಡದಲ್ಲಿ ಡಬ್ ಮಾಡ್ತಾರಾ ಅಥವಾ ಕನ್ನಡ ಸಬ್ ಟೈಟಲ್ ಕೊಡ್ತಾರಾ ಎಂದು ಕಾದು ನೋಡಬೇಕು. ಈ ಬಗ್ಗೆಯೂ ನಿಖರವಾಗಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರತಿ ಹೊಸ ಅಪ್ಡೇಟ್ ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.